ಕಳೆದ 40 ವರ್ಷಗಳಿಂದ ಇಫ್ತಾರ್ ಕೂಟ ನಡೆಯದಿರುವಂಥದ್ದು ಈಗ ಯಾಕೆ ಅಷ್ಟು ಅನಿವಾರ್ಯವಾಗಿ ತರಾತುರಿಯಲ್ಲಿ ಯಾವುದೇ ಸಮಾಜ ಬಾಂಧವರನ್ನು ಕೇಳದೆ ಇಫ್ತಾರ್ ಕೂಟವನ್ನು ಮಾಡೋಕ್ಕೆ ಏನು ಶ್ರೀಮಠ ಸ್ವಾಮಿಗಳ ಆಸ್ತಿ ಅಲ್ಲ, ಅದು ಸಮಸ್ತ ಹಿಂದೂ ಬಾಂಧವರ ಆಸ್ತಿ. ಶ್ರೀಗಳು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡಿರೋದ್ರಿಂದ ಶ್ರೀಗಳು ಕ್ಷಮೆ ಯಾಚಿಸಬೇಕು. ಅಥವಾ ಅವರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಕ್ಷಮೆ ಯಾಚಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮಠದ ಪೀಠವನ್ನು ತ್ಯಾಗ ಮಾಡಿ ಉತ್ತರಾಧಿಕಾರಿಯನ್ನು ನೇಮಕ ಮಾಡಲಿ. ನಮ್ಮ ಭಾವನೆಗೆ ಧಕ್ಕೆ ಮಾಡುವ ಕೆಲಸಗಳು ಮುಂದಕ್ಕೆ ಅವರು ಮಾಡಬಾರ್ದು. ಒಂದು. ಎರಡನೇದಾಗಿ ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಮುಸಲ್ಮಾನರು ಓಲೈಕೆ ರಾಜಕಾರಣ ನಡೆಯುತ್ತಿರುವಾಗ ಹಿಂದೂಗಳ ಮೇಲೆ ನಡೆಯುವ ದಬ್ಬಾಳಿಕೆಯನ್ನು ಹಿಂದೂ ಸಂಘಟನೆ ಇವತ್ತು ನಾವು ಎದುರಿಸುವಂಥ ಗುಂಡಿಗೆ ನಮ್ಮಲ್ಲಿದೆ. ಆದರೆ ದೇಶದ ಪ್ರಜಾಪ್ರಭುತ್ವ, ದೇಶದ ಕಾನೂನಿಗೆ ಗೌರವ ಕೊಟ್ಟುಕೊಂಡು ನಾವು ಸುಮ್ಮನೆ ಇದ್ದೇವೆ. ಆದರೆ ಇದೇ ಥರ ಮುಂದುವರೆದರೆ ನಾವು ಇನ್ನು ಕಾನೂನಿನ ಬಗ್ಗೆ ಆಲೋಚನೆ ಮಾಡುವಾಗ ನಾವು ಇನ್ನೊಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ನಮಗೆ ಶಾಸ್ತ್ರದವರೆಗೆ ನಮಗೆ ಗೊತ್ತಿದೆ. ನಾವು ಯಾವ ಬಾಯಲ್ಲಿ ಶಾಸ್ತ್ರವನ್ನು ಹೇಳ್ತೇವೆ ಅದೇ ಬಾಯಲ್ಲಿ ಕೈಯಲ್ಲಿ ಶಸ್ತ್ರವನ್ನು ಹಿಡಿಯಲಿಕ್ಕೆ ನಾವು ತಯಾರಿದ್ದೇವೆ. ಅಪಮಾನ ಶ್ರೀಕೃಷ್ಣ ಮಠದಲ್ಲಿ ನಮಾಜು ಮಾಡಲು ಅವಕಾಶ ನೀಡಿ ಹಿಂದೂಗಳಿಗೆ ಮಾಡಿದ ಸ್ವಾಮೀಜಿಯವರೇ, ಹಿಂದೂ ಧರ್ಮದ ಶ್ರದ್ಧೆಯ ಮೇಲೆ ಆಘಾತ ಮಾಡಿದ್ದಕ್ಕಾಗಿ ಕ್ಷಮೆಯಾಚಿಸಿ.